ಪೊಡವಿಗುಡಿಯನ ನಾಡಿನಲ್ಲಿ ಸಂಪನ್ನವಾಯಿತು ಶ್ರೀಕೃಷ್ಣ ಲೀಲೋತ್ಸವ. ಭಕ್ತ ಸಾಗರದಲ್ಲಿ ಸಾಗಿ ಬಂತು ನಂದಗೋಕುಲನ ರಥೋತ್ಸವ. ಜನಸಾಗರದ ಮಧ್ಯೆ ಕಣ್ಮನ ಸೆಳೆಯಿತು ಹುಲಿ ವೇಷಧಾರಿಗಳ ಅಬ್ಬರ. ನವನೀತ ಚೋರನ ಅಷ್ಟಮಿ ಸಂಭ್ರಮ, ವಿಟ್ಲ ಪಿಂಡಿ ಉತ್ಸವದ ವೈಭವ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಪೊಡವಿಗುಡಿಯನ ನಾಡು ಕೃಷ್ಣನಗರಿಯಲ್ಲಿ ಎಲ್ಲೆಲ್ಲೂ ನೋಡಿದರೂ ಹುಲಿ ವೇಷಧಾರಿಗಳ ಅಬ್ಬರ. ರಾಧೇಶ್ಯಾಮನ ಕಣ್ತುಂಬಿಕೊಳ್ಳಲು ಉಡುಪಿಗೆ ಹರಿದು ಬಂದಿತ್ತು ಭಕ್ತ ಸಾಗರ. ಭಕ್ತಿ ಭಾವದಿಂದಿದ್ದ ಸಹಸ್ರಾರು ಮಂದಿ ಭಕ್ತರ ಸಮ್ಮುಖದಲ್ಲಿ ಶ್ರೀಕೃಷ್ಣನ ಮೃಣ್ಮಯ ಮೂರ್ತಿಯನ್ನು ಜಲಸ್ತಂಭನದ ಮೂಲಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲ ಪಿಂಡಿ ಹಬ್ಬವು ಸಮಾಪನಗೊಂಡಿತ್ತು. ಪೊಡವಿಗುಡಿಯನ ನಾಡು ಕೃಷ್ಣನಗರಿಯಲ್ಲಿ ಎಲ್ಲೆಲ್ಲೂ ನೋಡಿದರೂ ಭಕ್ತ ಸಾಗರದ ಮಧ್ಯೆ ಹುಲಿ ವೇಷಧಾರಿಗಳ ಅಬ್ಬರ ಮನಸೆಳೆದಿತ್ತು. ತಾಸೆ ಸದ್ದು ಇಡೀ ಉಡುಪಿಯನ್ನೇ ತಲ್ಲಣಗೊಳಿಸಿತ್ತು. ಸಾಗರೋಪಾದಿಯಲ್ಲಿದ್ದ ಭಕ್ತ ಸಾಗರದ ಮಧ್ಯೆ ರಥವೇರಿ ಬಂದ ಭಗವಾನ್ ಶ್ರೀಕೃಷ್ಣನನ್ನು ಕಂಡು ಭಕ್ತಗಣ ಪುಳಕಿತರಾದರು. ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಯತಿಗಳಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಶ್ರೀಕೃಷ್ಣನ ಮೃಣ್ಮಯ ಮೂರ್ತಿಯನ್ನು ಜಲಸ್ತಂಭನಗೊಳಿಸುವ ಮೂಲಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲ ಪಿಂಡಿ ಹಬ್ಬವು ಸಮಾಪನಗೊಂಡಿತು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕೊನೆಯ ದಿನವಾದ ಆಗಸ್ಟ್ 27ರಂದು ವಿಟ್ಲ ಪಿಂಡಿಯ ಉತ್ಸವ ಭಕ್ತರ ಉತ್ಸಾಹವನ್ನು ಇಮ್ಮಡಿಗೊಳಿಸಿತು. ಹುಲಿ ವೇಷಧಾರಿಗಳು ಹಾಗೂ ಅನೇಕ ಕಲಾ ತಂಡ ತಮ್ಮ ಪ್ರದರ್ಶನ ತೋರಿ ವಿಟ್ಲಪಿಂಡಿ ಉತ್ಸವಕ್ಕೆ ಇನ್ನಷ್ಟು ಮೆರಗನ್ನು ತಂದರು. ಮಧ್ಯಾಹ್ನ 3:30 ವೇಳೆಗೆ ಕೃಷ್ಣನ ಮೃಣ್ಮಯ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ತಂದು ಚಿನ್ನದ ನವರತ್ನದಲ್ಲಿರಿಸಿ ಪರಮಪೂಜ್ಯ ಪರ್ಯಾಯ ಶ್ರೀಗಳು ಪೂಜಿಸಿ ಮಂಗಳಾರತಿ ಬೆಳಗಿದ್ರು. ಆ ಬಳಿಕ ಶ್ರೀಕೃಷ್ಣ ಮಠದ ರಥಬೀದಿಯಲ್ಲಿ ರಥೋತ್ಸವ ವೈಭವದಿಂದ ಸಾಗಿ ಬಂತು. ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಪಾದರು ಸಂಜೆಯ ಚಾಮರ ಸೇವೆ ಹಾಗೂ ರಾತ್ರಿ ಪೂಜೆ ಮಾಡಿ ಶ್ರೀಕೃಷ್ಣನಿಗೆ 12 ಗಂಟೆ 7 ನಿಮಿಷದ ಪರ್ವಕಾಲದಲ್ಲಿ ಅರ್ಘ್ಯವನ್ನ ನೀಡಿದ್ರು. ನಂತರ ಗರ್ಭಗುಡಿಯ ಆವರಣದಲ್ಲಿರುವ ತುಳಸಿ ಕಟ್ಟೆಯಲ್ಲಿ ಪರ್ಯಾಯ ಪುತ್ತಿಗೆ ಮಠದ ಉಭಯ ಶ್ರೀಪಾದರು ಸಹ ಅರ್ಘ್ಯ ಪ್ರದಾನವನ್ನು ಮಾಡಿದ್ರು. ಕೃಷ್ಣನ ಜನ್ಮವನ್ನು ಸಾರುವ ಗೊಲ್ಲ ವೇಷಧಾರಿಗಳು ಶ್ರೀಕೃಷ್ಣ ಮಠದ ಎದುರು ಹಾಗೂ ರಥಬೀದಿಯಲ್ಲಿ ನಿರ್ಮಿಸಲಾದ ಗುರ್ಜಿಗಳಲ್ಲಿ ಮೊಸರು ತುಂಬಿದ ಮಡಕೆಗಳನ್ನು ನೇತು ಹಾಕಲಾಗಿತ್ತು. ಅದನ್ನು ಗೊಲ್ಲ ವೇಷಧಾರಿಗಳು ಒಡೆದು ವಿಟ್ಲ ಪಿಂಡಿಯನ್ನು ಸಂಭ್ರಮದಿಂದ ಆಚರಿಸಿದ್ರು. ಅಷ್ಟಮಠಗಳ ಯತಿಗಳು ವಿಟ್ಲ ಪಿಂಡಿ ಹಬ್ಬದಲ್ಲಿ ಪಾಲ್ಗೊಂಡು ಇನ್ನಷ್ಟು ಸಾಥ್ ನೀಡಿದ್ರು. ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಟ್ಲ ಪಿಂಡಿ ಹಬ್ಬಕ್ಕಿಂದು ಭಕ್ತರಿಗಾಗಿ ತಯಾರಿಸಲಾದ ಉಂಡೆ ಚಕ್ಕುಲಿಯನ್ನು ಶ್ರೀಕೃಷ್ಣನಿಗೆ ನೈವೇದ್ಯದಲ್ಲಿ ಇರಿಸಿ ಆ ಬಳಿಕ ರಥಬೀದಿಯಲ್ಲಿ ನಡೆಯುವ ವಿಟ್ಲ ಪಿಂಡಿಯ ಹಬ್ಬದಲ್ಲಿ ಪಾಲ್ಗೊಂಡ ಅನೇಕ ಭಕ್ತರಿಗೆ ಶ್ರೀಕೃಷ್ಣ ಮಠಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಉಂಡೆ ಚಕ್ಕುಲಿಯನ್ನು ಪ್ರಸಾದವಾಗಿ ವಿತರಿಸಿದರು. ಕೃಷ್ಣನ ಈ ಒಂದು ಸ್ಥಳದಲ್ಲಿ ಈ ಒಂದು ಜನರಿಗೆ ಒಂದು ಪಾನಕದ ಸೇವೆಯ ಒಂದು ಕೆಲಸವನ್ನು ಖುಷಿಯಿಂದ ಪುಣ್ಯದ ಕೆಲಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇದು ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಆ ದೇವರ ಅನುಗ್ರಹ ಯಾರೆಲ್ಲ ಬಂದಿದ್ದಾರೋ ಅವರೆಲ್ಲ ಕೂಡ ಇಷ್ಟಾರ್ಥವನ್ನು ದೇವರು ಆದಷ್ಟು ಬೇಗ ಕರುಣಿಸಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಸಣ್ಣದಿರುವಾಗ ಬಂದಿದ್ದು, ಅದರ ನಂತರ ಎಷ್ಟೋ ವರ್ಷಗಳ ನಂತರ ಬಂದಿದ್ದೀನಿ. ಹಾಗಾಗಿ ತುಂಬ ವಿಜೃಂಭಣೆಯಿಂದ ಆಗ್ತಾಯಿದೆ ಪ್ರತಿಯೊಂದು ಕೂಡ. ಈಗ ಹುಲಿವೇಷ ಇರ್ಬೋದು, ಹುಲಿವೇಷದ ಅಬ್ಬರನೇ ಬೇರೆ. ನಿಜವಾಗಲೂ ಕೂಡ ನಮ್ಮ ಈ ಒಂದು ತುಳುನಾಡಿನ ಕೈಗನ್ನಡಿ ಅಂತ ಹೇಳ್ಬೋದು ಹುಲಿವೇಷ ಎಲ್ಲ. ಹಾಗಾಗಿ ಅದರ ಪ್ರತಿಯೊಂದು ಆಚರಣೆ ಕೂಡ ಪ್ರತಿಯೊಂದು ತುಳುನಾಡಿನ ಮನೆಗಳಲ್ಲಿ ಕೂಡ ಬೆಳಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ತುಳುನಾಡಿ ಒಂದು ವೈವಿಧ್ಯತೆಯ ಒಂದು ಸೊಗಡಿದೆ. ಜೊತೆಗೆ ಏನಂತ ಹೇಳಿದ್ರೆ ಜನಪದದಿಂದ ಹಿಡಿದು ಸಾಂಸ್ಕೃತಿಕ ಪ್ರತಿಯೊಂದರೂ ಕೂಡ ತುಳುನಾಡು ಅಂತ ಹೇಳಿದರೆ ವಿಶ್ವದಲ್ಲಿ ಜನರು ಕೂಡ ಉಡುಪಿ ದಕ್ಷಿಣ ಕನ್ನಡ ಅಂತ ಹೇಳಿದರೆ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ಇಲ್ಲಿಯ ಸಂಸ್ಕೃತಿ ಕಲೆ ಏನಿದೆಯಾ ಅದನ್ನು ನೋಡಲಿಕ್ಕೆ ಒಂದು ಸಲ ಉಡುಪಿಯ ಕೃಷ್ಣ ಮಠಕ್ಕೆ ಈ ವಿಟ್ಲ ಪಿಂಡಿ ದಿವಸ ಬಂದರೆ ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ಹುಲಿವೇಷ ಇರ್ಬೋದು, ಜನಸಾಗರ ಇರ್ಬೋದು, ಜೊತೆಗೆ ಪ್ರತಿ ಜನರ ಒಂದು ಬೇರೆ ಬೇರೆ ಊರಿಂದೆಲ್ಲ ಜನ ಬರ್ತಿದ್ದಾರೆ. ಅವರ ಒಂದು ಮಾತುಗಾರಿಕೆ ಇರ್ಬೋದು. ಈ ಉಡುಪಿ ಈ ಒಂದು ಕ್ಷಣಕ್ಕೆ ಎಲ್ರಿಗೋಸ್ಕರ ಎಲ್ಲರೂ ಕಾಯ್ತಾ ಇರ್ತಾರೆ. ಮಂಗಳೂರಲ್ಲಿ ಹೇಗೆ ದಸರಾ ಇರುತ್ತೋ ಹಾಗೆ ಉಡುಪಿಯಲ್ಲಿ ಕೃಷ್ಣ ಮಠದ ಈ ಒಂದು ಸನ್ನಿವೇಶ, ಈ ಒಂದು ಸಡಗರ ಉತ್ಸಾಹ ಅಂತ ಹೇಳ್ಬೋದು. ಹಾಗಾಗಿ ಬಂದಿರುವಂಥ ಎಲ್ಲರೂ ಕೂಡ
ತುಂಬಾ ಖುಷಿ ಪಡ್ತಾರೆ ಈ ದಿನ. ಬೇರೆ ಬೇರೆ ಊರಿಂದ ಮತ್ತಷ್ಟು ಜನ ಬರಲಿ, ಮತ್ತಷ್ಟು ಜನರಿಗೆ ದೇವರ ಅನುಗ್ರಹ ಸಿಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಳೆದ ಹಲವಾರು ದಿನಗಳಿಂದ ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ನಡೆಯುತ್ತಿದ್ದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ವಿಟ್ಲಪಿಂಡಿಯ ಹಬ್ಬಕ್ಕೆ ಭಕ್ತಿಭಾವದಿಂದ ತೆರೆಬಿದ್ದಿತು. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ, ಸ್ಪರ್ಧಾ ಕಾರ್ಯಕ್ರಮದ ಮೂಲಕ ಕಣ್ಮನ ಸೆಳೆದ ಶ್ರೀ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಹಲವಾರು ಭಕ್ತರು ಪಾಲ್ಗೊಂಡು ಅಷ್ಟಮಿ ವಿಟ್ಲಪಿಂಡಿಯ ಹಬ್ಬದ ವೈಭವವನ್ನು ಕಣ್ತುಂಬಿಕೊಂಡು ಪುನೀತರಾದರು.